ಸಮುದಾಯ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಇವತ್ತಿಲ್ಲಿ ಕೋವಿಡ್ ನಿರೋಧಕ ಲಸಿಕಾ ಅಭಿಯಾನ ಕೋವಿಶೀಲ್ಡ್ ಈ ಒಂದು ಪ್ರಥಮ ಮತ್ತು ದ್ವಿತೀಯ ಡೋಸ್ ನೀಡುವಂಥ ಅಭಿಯಾನ ಇಲ್ಲಿ ನಡೀಲಿಕ್ಕಿದೆ. ಸುಮಾರು 500 ಡೋಸ್ ಇವತ್ತು ಇಲ್ಲಿಗೆ ನಮ್ಮ ನೀಡುವಂಥ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರ ತಮಗೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಮೊದಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ದೇವರ ಸ್ತುತಿ ಮಾಡುವಂಥ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತಿದ್ದೇವೆ. ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಾಂಗನೆಯ ಅಧಿಪತಿಯಾದ ಸೋಮನಾಥನನ್ನು ಮನಸ್ಸಾರೆ ಪ್ರಾರ್ಥನೆ ಮಾಡುತ್ತಾ ಕ್ಷೇತ್ರದ ಕಾರ್ಯಕ ದೈವ ಕೊರಗಜ್ಜ ಮತ್ತು ಗುಲ್ಗಜ್ಜ ದೈವದ ಮನಸ್ಸಾರೆ ಪ್ರಾರ್ಥನೆ ಮಾಡುತ್ತಾ ಶ್ರೀ ಕೊರಗತನ್ಯ ಸೇವಾ ಸಮಿತಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸಾಕ್ಷಿ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಇದರ ಸಹಯೋಗದೊಂದಿಗೆ ಮಾನ್ಯ ಸಂಸದರಾದ ಹಾಗೂ BJP ರಾಜ್ಯಾಧ್ಯಕ್ಷರು ಆದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರ ಸಹಕಾರದೊಂದಿಗೆ ಶ್ರೀ ಕೊರಗತನ್ಯ ಸೇವಾ ಸಮಿತಿ ಮತ್ತು ಶ್ರೀ ಧರ್ಮಸಾಕ್ಷಿ ಒಕ್ಕೂಟ ಇದರ ಜೊತೆಯಾಗಿ ಇವತ್ತು ಕೋವಿಶೀಲ್ಡ್ ಕಾರ್ಯಕ್ರಮ ನಾವು ಆಯೋಜಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶ್ರೀಮತಿ ಧನಶ್ರೀ ಗಟ್ಟಿ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಯಾದ ವಿದ್ಯಾಸಾಗರ್ ಇವರಿದ್ದಾರೆ. ಇವರಿಗೆ ಕೂಡ ಸ್ವಾಗತವನ್ನು ಕೊಡುತ್ತಿದ್ದೇವೆ. ಇವರಿಗೆ ರಾಜಕೀಯ ಇವತ್ತೊಂದು ಹೂವನ್ನು ನೀಡಬೇಕು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಪ್ಪಿನ ಮುಖದ ವಲಯದ ಮೇಲ್ವಿಚಾರಕರಾದ ಸರಸ್ವತಿ ಮೇಡಮ್ ಇದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ವಿಕ್ರಮರವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕು. ಸ್ಥಳೀಯ ಉಳ್ಳಾಲ ನಗರಸಭೆ ಸದಸ್ಯರಾದ ರಾಜೇಶ್ ಯುಬಿ ಅವರಿದ್ದಾರೆ. ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ಸಂದೀಪ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ನಗರಸಭೆಯ ಮಾಜಿ ಕೌನ್ಸಿಲರಾದ ದಯಾನಂದ ಕೊಟ್ಟವರಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ವಿನಯ ಒಂದು ಹೂವನ್ನು ನೀಡಿ ಸ್ವಾಗತಿಸುತ್ತೇವೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇದರ ಅಧ್ಯಕ್ಷರಾದ ಜೀವನ್ ಕಮಲ್ ಕೊಟ್ಟವರಿದ್ದಾರೆ. ಇವರಿಗೆ ಕೂಡ ನಾವು ಸ್ವಾಗತವನ್ನು ಕೊಡ್ತಿದ್ದೇವೆ. ಇವರಿಗೆ ದೇವದಾಸರು ಅವರು ಒಂದು ಹೂವನ್ನು ನೀಡಿ ಕೋವಿಡ್ ಲಸಿಕೆಯ ಫಲಾಫಲವನ್ನು ನೀಡಿದು ಸ್ವಾಗತವನ್ನು ಕೊಡುತ್ತಾ ಸ್ವಾಗತವನ್ನು. ಈ ಒಂದು ಕಾರ್ಯಕ್ರಮದಲ್ಲಿ ಕೊರಗತನ್ಯ ಸೇವಾ ಸಮಿತಿಯ ಅಧ್ಯಕ್ಷರು ಸ್ವಾಗತ ಮಾಡಿದಂಥ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಬಿ ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮ ಆರಂಭ ಆಗ್ತದೆ. ಆ ಬಳಿಕ ಒಂದೆರಡು ಮಾತು ಆಮೇಲೆ ಅಲ್ಲಿ ಕೋವಿಡ್ ವ್ಯಾಕ್ಸಿನ್ ನೀಡುವಂಥ ಲಸಿಕಾ ಅಭಿಯಾನವನ್ನು ಪ್ರಾರಂಭ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ಕೂಡ ಟೋಕನ್ ಅನ್ನು ನೀಡಿದ್ದೇವೆ. ಆ ಟೋಕನ್ ಪ್ರಕಾರ ತಾವೆಲ್ಲರೂ ಸರಿದಿ ಪ್ರಕಾರ ಯಾವುದೇ ಗಡಿಬಿಡಿ ಮಾಡದೆ ಸ್ವಲ್ಪ ಹೊತ್ತು ಶಾಂತ ರೀತಿಯಿಂದ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು. ಈಗ ಕೊರಗತನ್ಯ ಸೇವಾ ಸಮಿತಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಧರ್ಮಸಾಕ್ಷಿ ಒಕ್ಕೂಟ ಈ 4 ಸಂಸ್ಥೆಗಳ ಸಹಯೋಗದಿಂದ ನಾವಿಲ್ಲಿ ಉಚಿತ ಕೊರೋನಾ ಲಸಿಕಾ ಶಿಬಿರವನ್ನು ಆಯೋಜಿಸಿಕೊಂಡಿದ್ದೇವೆ. ಇದರ ಹಿಂದೆ ನಮ್ಮ ಜೀವನವರು ನನಗೆ ಸಾಧಾರಣ ಒಂದು ತಿಂಗಳಿಂದ ಸತತವಾಗಿ ಇಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ಕೊರೋನಾ ಲಸಿಕಾ ಶಿಬಿರವನ್ನು ಆಯೋಜಿಸಲೇಬೇಕು ಅನ್ನುವ ಒತ್ತಾಯದಿಂದ ಪ್ರತಿನಿತ್ಯ ನನ್ನ ಮೇಲೆ ಒತ್ತಡ ತಂದು ಇವತ್ತಿನ ಇದಕ್ಕೆ ಲಸಿಕಾ ಶಿಬಿರಕ್ಕೆ ಅವರು ಒಂದು ಕಾರಣೀಭೂತರು ಹಾಗೂ ರಾಜೇಶ್ ಅವರಿದ್ದಾರೆ, ಧನಲಕ್ಷ್ಮಿ ಗಟ್ಟಿಯವರಿದ್ದಾರೆ. ಇವರ ಎಲ್ಲ ಒತ್ತಾಯದಿಂದಾಗಿ ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಈ ಉಚಿತ ಲಸಿಕಾ ಶಿಬಿರ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲದಲ್ಲೇ ಅತ್ಯಧಿಕವಾಗಿ ನಡೀತಾ ಇದೆ.
ಎಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ನಾವೊಂದು ಈಗಾಗಲೇ ಒಂದು 25,000 ಜನರಿಗೆ ಈ ಉಚಿತ ಲಸಿಕೆಯನ್ನು ವಿತರಿಸಿದ್ದೇವೆ. ಈ ಲಸಿಕೆಯ ಬಗ್ಗೆ ದಯವಿಟ್ಟು ಯಾರೂ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಳ್ಬಾರ್ದು. ಇದು ಲಸಿಕೆ ಎಲ್ಲರಿಗೂ ಪ್ರಯೋಜನಕಾರಿ. ಖಂಡಿತವಾಗಿಯೂ ನಿಮಗೆ ಈ ಕೊರೋನಾ ರೋಗವನ್ನು ಎದುರಿಸುವಲ್ಲಿ ಇದು ಖಂಡಿತವಾಗಿಯೂ ಸಹಕಾರಿಯಾಗ್ತದೆ. ಈ ಲಸಿಕೆ ತಗೊಂಡಲ್ಲಿ, ಅದು 2 ಲಸಿಕೆ ತಗೊಂಡಲ್ಲಿ ಖಂಡಿತವಾಗಿಯೂ ನಿಮಗೆ ಈ ಕೊರೋನಾ ರೋಗ ಬಂದರೂ ಕೂಡ ಅದು ಅತ್ಯಂತ ತೀವ್ರತಮವಾದ ರೋಗವಾಗಿ ಮಾರ್ಪಡುವುದಿಲ್ಲ. ಇದು ಬೇರೆ ಜ್ವರದ ರೀತಿಯೇ ಬಂದು ಹೋಗುತ್ತೆ ಅಷ್ಟೇ. ಈ ಲಸಿಕೆ ತಗೊಂಡ್ರೆ ಕೊರೋನಾ ರೋಗ ಬರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಬಂದರೂ ಅದು ಜೋರಾಗುವುದಿಲ್ಲ, ತೀವ್ರತಮವಾಗಿ ನಿಮ್ಮನ್ನು ಕಾಡುವುದಿಲ್ಲ. ಈ ಲಸಿಕೆ ತಗೊಂಡ ನಂತರನೂ ನೀವು ಪ್ರತಿಯೊಬ್ಬರೂ ಜಾಗರೂಕರಾಗಿರೋದು ಅತ್ಯುತ್ತಮ. ಲಸಿಕೆ ತಗೊಂಡು ಕೂಡಲೇ ನನಗೆ ಏನೂ ಆಗುವುದಿಲ್ಲ, ನಾನು ಮಾಸ್ಕ್ ಹಾಕುವುದಿಲ್ಲ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದಿಲ್ಲ ಅಂತ ಭಾವನೆಯನ್ನು ಇಟ್ಟುಕೊಳ್ಬೇಡಿ. ಪ್ರತಿಯೊಬ್ಬರೂ ಲಸಿಕೆ ತಗೊಂಡ್ರೂ ಕೂಡ ನಿಮ್ಮ ಜಾಗ್ರತೆಯನ್ನು ನೀವು ತಗೊಳ್ಳುವುದು ಅತ್ಯುತ್ತಮ. ಹಾಗೂ ಈ ಲಸಿಕೆಯನ್ನು ಪ್ರತಿಯೊಬ್ಬರೂ ತಗೊಳ್ಬೋದು. 18 ವರ್ಷದಿಂದ ಹಿಡಿದು 100 ವರ್ಷದವರೆಗೆ ಪ್ರತಿಯೊಬ್ಬರೂ ಈ ಲಸಿಕೆಯನ್ನು ತಗೊಳ್ಬೋದು. ಯಾರಿಗೂ ಇದರಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಗರ್ಭಿಣಿ ಸ್ತ್ರೀಯರಾಗಿರಲಿ, ಎದೆ ಹಾಲು ಕೊಡುವ ತಾಯಂದಿರಾಗಿರಲಿ, ಮೆನ್ಸ್ಟ್ರುಯೇಷನ್ ಆಗುವಂಥ ಹೆಂಗಸರಾಗಿರಲಿ, ಅಥವಾ ವಯಸ್ಕರಾಗಿರಲಿ, ಬೇರೆ ಬೇರೆ ರೋಗದಲ್ಲಿ ನರಳುವಂಥ ರೋಗಿಗಳಾಗಿರಲಿ, ಅವರು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆ ಆಗಿರ್ಬೋದು, ಹೃದಯ ಸಂಬಂಧಪಟ್ಟ ಕಾಯಿಲೆ ಆಗಿರ್ಬೋದು, ಶುಗರ್ ಅಥವಾ BP ಕಾಯಿಲೆಯಿಂದ ನರಳುತ್ತಿರುವಿರ್ಬೋದು, ಫಿಟ್ಸ್ ಕಾಯಿಲೆಯಿಂದ ನರಳುತ್ತಿರುವವರಾಗಿರ್ಬೋದು, ಪ್ರತಿಯೊಬ್ಬರೂ ಈ ಇಂಜೆಕ್ಷನನ್ನು ಧೈರ್ಯವಾಗಿ ತಗೊಳ್ಬೋದು. ಇದರಿಂದ ನಿಮಗೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಜಾಸ್ತಿ ಅಂದರೆ 1 ದಿವಸ ಜ್ವರ ಬರ್ಬೋದು, ಸ್ವಲ್ಪ ನೋವು ಕಾಣಿಸ್ಕೊಳ್ಬೋದು, ಅದಕ್ಕೆ ನಾವು ಮಾತ್ರೆ ಕೊಡ್ತೇವೆ. ಅದು 1 ದಿವಸದಲ್ಲಿ ಖಂಡಿತ ವಾಸಿಯಾಗುತ್ತೆ. ಹಾಗಾಗಿ ಧೈರ್ಯದಲ್ಲಿ ಈ ಇಂಜೆಕ್ಷನ್ ತಗೊಳ್ಳಿ. 2ನೇ ಇಂಜೆಕ್ಷನ್ ಇವತ್ತು ತಗೊಂಡ 84 ದಿವಸಗಳ ನಂತರ ತಗೊಳ್ಳುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಇವತ್ತಿನ ಈ ಉಚಿತ ಲಸಿಕಾ ಶಿಬಿರವನ್ನು ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡ್ಕೊಳ್ಳಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ಬಯಸ್ತೇನೆ. ವ್ಯವಸ್ಥೆ ಆಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾಗಿರ್ತಕ್ಕಂಥ ಶ್ರೀಮತಿ ಸರಸ್ವತಿ 2 ಮಾತುಗಳನ್ನು ಒಕ್ಕೂಟದ ವತಿಯಿಂದ ಒಂದು ಕೋವಿಡ್ ಲಸಿಕಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ಚೆನ್ನಾಗಿ ಬಂದೆ. ಯಾಕಂದರೆ ತುಂಬ ದಿನದಿಂದ ಗೊತ್ತಿಲ್ಲ. ಆದರೆ ಈ ಒಂದು ನಮ್ಮ ಜಪ್ಪಿನ ಮಗರು ಈ ಒಂದು ಏರಿಯಾಕ್ಕೆ ನಾನು ಈಗ ಇತ್ತೀಚೆಗೆ ಒಂದು 15 ದಿವಸದಿಂದ ಮೇಲ್ವಿಚಾರಕರಾಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಬೇರೆ ಊರಲ್ಲಿ ಇದ್ದು ಇಲ್ಲಿಗೆ ಬಂದಿದ್ದೇನೆ. ಆದರೆ ಇಲ್ಲಿಯ ಊರಿನ ಒಂದು ಪರಿಚಯ ಆಗಲಿಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ನನಗೆ ಸ್ಫೂರ್ತಿಯಾಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತು ಕೋವಿಡ್ ಅನ್ನು ಯಾಕೆ ತಗೊಳ್ಬೇಕು ಅಂತೇಳಿ ನಮ್ಮ ಡಾಕ್ಟರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ಯಾಕೆ ಅಂತ ಹೇಳಿದರೆ ಇವತ್ತು ಗೊತ್ತಿರ್ಬೋದು, ಕೆಲವರು ಕೋವಿಡ್ ಫಸ್ಟ್ ಡೋಸ್ ಪಡ್ಕೊಂಡು ಕೆಲವರು ಕೋವಿಡ್ ಅಟ್ಯಾಕ್ ಆಗಿ ಕೆಲವೊಂದು ರೀತಿಯ ಅದನ್ನು ಬೇಗ ಗುಣಮುಖ ಆದಂಥ ಸನ್ನಿವೇಶವನ್ನು ನಾವು ಕಣ್ಣೆದುರಿಗೆ ಕೆಲವೊಂದು ನೋಡಿದ್ದೀವಿ. ಆದ್ದರಿಂದ ಇವತ್ತು ಕೋವಿಡ್ ಲಸಿಕೆಯನ್ನು ನಾವು ಪಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದರೆ ಕೊರೋನಾ ಇವತ್ತು ನಿಲ್ತದೆ, ನಾಳೆ ನಿಲ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ವರ್ಷವೂ ಕೊರೋನಾ ನಮ್ಮ ಸುತ್ತಮುತ್ತ ಎಲ್ಲರಿಗೂ ಕೂಡ ಪ್ರತಿ ಮನೆಯನ್ನು ಇದು ಪ್ರವೇಶಿಸ್ತಾ ಇದೆ. ಯಾರ ಮನೆಯನ್ನು ಬಿಟ್ಟಿಲ್ಲ ಕೊರೋನಾ. ಆದ್ದರಿಂದ ನಾವೆಲ್ಲರೂ ಕೂಡ ಕೊರೋನಾ ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮುನ್ನೆಚ್ಚರಿಕೆ ಯಾವ ರೀತಿ ತಗೊಳ್ಬೋದು, ನಾವು ಯಾವ ರೀತಿ ಜಾಗೃತಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪೂರಕವಾಗಿ ನಾವೊಂದು ಕೋವಿಡ್ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಪ್ರತಿ ಮನೆಯಲ್ಲಿ ಕೂಡ ಇವತ್ತು ಕೊರೋನಾಕ್ಕೆ ಸಂಬಂಧಪಟ್ಟಂಥ ಈ ಕೋವಿಡ್ ಲಸಿಕೆಯನ್ನು ನಾವು ಪಡ್ಕೊಂಡು ಅದರಿಂದ ನಾವು ಜಾಗೃತಿಯನ್ನು ವಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕೊರಗ ಸೇವಾ ಸಮಿತಿಯಿಂದ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇನ್ನೂ ಹೆಚ್ಚಿನರು ಈ ಒಂದು ಕೊರೋನಾ ಮುಕ್ತ ಎಲ್ಲರೂ ಕೂಡ ಕೊರೋನಾ ಕಾಯಿಲೆಯಿಂದ ಮುಕ್ತರಾಗಲಿ, ಈ ಕೋವಿಡ್ ಲಸಿಕೆಯನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳಿಕೊಳ್ಳುತ್ತೆ. ಕುಮಾರ್ ಕಟೀಲ್ಜಿ ಇರ್ಬೋದು, ಎಲ್ಲ ಮಿನಿಸ್ಟರ್ಸ್ ಇರ್ಬೋದು ಮತ್ತು ಶಾಸಕರುಗಳು, ಜನಪ್ರತಿನಿಧಿಗಳ ನೇತೃತ್ವದಿಂದ ಇವತ್ತು ಜಿಲ್ಲೆಯಾದ್ಯಂತ ಬಹಳ ಹೆಮ್ಮೆ ಅನ್ನಿಸ್ತದೆ ಸ್ನೇಹಿತರೆ. ಇಡೀ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ನಡೀತಾ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇವತ್ತು ರಾಜ್ಯದಲ್ಲಿ ಪ್ರಥಮ ಸ್ಥಾನ BBMC ಗಿದ್ರೆ, ದ್ವಿತೀಯವಾಗಿ ಬೆಳಗಾವಿ ಇದೆ, 3rd ಪ್ಲೇಸಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಅದರಲ್ಲಿ ಕೂಡ ವಿಶೇಷವಾಗಿ ಈ ಮಣ್ಣಿನಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸುವುದು ನನ್ನ ನಿಜವಾಗಿ ಒಂದು ಅದು ಪುಣ್ಯದ ಫಲ ಅಂತ. ನನ್ನ ಸಾಮಾಜಿಕ ಕ್ಷೇತ್ರವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆರಂಭ ಮಾಡಿದೆವು. ಧರ್ಮಸಾಕ್ಷಿ ಒಕ್ಕೂಟ ಅಂತ ಹೇಳುವಾಗ ಮನಸ್ಸಿನೊಳಗಡೆ ಏನೋ ಒಂದು ವೈಟ್ ಕೂಡ ಬಂತು. ಆ ಸಂದರ್ಭದಲ್ಲಿ ಯಾವ ರೀತಿ
ಈ ಪರಿಸರದ ಕೊರಗತನಿಯ ಸೇವಾ ಸಮಿತಿ ಮತ್ತು ಪ್ರತಿ ಜಾತಿ ಭೇದ ಮತವಿಲ್ಲದೆ ಯಾವುದೇ ಸಾಮಾಜಿಕ ಕೈಂಕರ್ಯಗಳಲ್ಲಿ ಈ ಸಮಿತಿಯ ಇಡೀ ಒಂದು ತಂಡ ರಾತ್ರಿ ಹಗಲನ್ನದ ಸೇವೆ ನೀಡುವುದಂತ ಹೇಳಿದರೆ ಅದು ನಿಜವಾಗಿ ಅವರನ್ನ ಶ್ಲಾಘನೀಯವಾದಂಥ ಕಾರ್ಯ. ಪ್ರತಿ ಸಲ ಕೇವಲ ಧಾರ್ಮಿಕವಾಗಿ ಸಂಘ ಸಂಸ್ಥೆಯನ್ನು ಮಾಡ್ತಾ ಇಲ್ಲ, ಸಾಮಾಜಿಕ ಕಳಕಳಿ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಎಲ್ಲವೊಂದು ಯಾರಿಗಾದರೂ ಕೂಡ ಇಲ್ಲಿ ರಾತ್ರಿ ಹಗಲು ಸೇವೆ ನೀಡುವಂಥ ತಂಡ ಯಾವುದಿದೆ ಅಂತ ಹೇಳಿದ್ರೆ ಅದು ಕೊರಗತನಿಯ ಸೇವಾ ಸಮಿತಿ. ಅದಕ್ಕೆ ನಾನು ಮೊದಲನೇದಾಗಿ ಇಡೀ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗೊತ್ತಿದೆ. ಮೈಕ್ರೋ ಫೈನಾನ್ಸ್ ಮೂಲಕ ನಿಮಗೆ ಅತ್ಯಂತ ಸುಲಭವಾಗಿ ಕೇವಲ ಉಳಿತಾಯದ ಪ್ರಶ್ನೆಯ ಜೊತೆ ಸಾಮಾಜಿಕ ಕಳಕಳಿಯನ್ನು ಕಳಿಸಿದ್ಯೋ ಯಾವುದಂತ ಹೇಳಿದ್ರೆ ಪ್ರಥಮ ಹಂತದಲ್ಲಿ ಉಳ್ಳಾಲದಲ್ಲಿ ಸ್ಟ್ಯಾಂಡ್ ಅಪ್ 2001 ಅನಿಸುತ್ತೆ. ನಾವೆಲ್ಲ ಯೋಜನೆಯನ್ನು ಜಾರಿಗೆ ತರುವಾಗ ಬಹಳಷ್ಟು ಇದೆ. ಅಂತ ಸಂದರ್ಭದಲ್ಲಿ ಪೂಜ್ಯ ಕಾವಂದರು ಮತ್ತು ಸಣ್ಣಮ್ಮನವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯೋಜನೆ ಇಂಥ ಕೆಲಸಗಳಲ್ಲಿ ಕೂಡ ಕೈಗೂಡಿಸುವುದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಈಗಾಗಲೇ ಡಾಕ್ಟರ್ ತುಂಬ ಮಾತಾಡಿದ್ದಾರೆ. ಇಲ್ಲಿ ತಾಯಂದಿರಿದ್ದಾರೆ, ದಯವಿಟ್ಟು ಗಮನಿಸಿ. 2 ಲಸಿಕೆಗಳು, ಅದು ಕೋವ್ಯಾಕ್ಸಿನ್ ಇರ್ಬೋದು, ಕೋವಿಶೀಲ್ಡ್ ಇರ್ಬೋದು. ಕೋವ್ಯಾಕ್ಸಿನ್ ತಗೊಂಡವರು ಇದು 26 ದಿನಗಳ ನಂತರ ತಗೊಳ್ಬೇಕು. ನಿಮ್ಮ ಮೊಬೈಲಲ್ಲಿ ನಿಮಗೆ ಒಂದು OTP ಬಂದಿರ್ತದೆ. ನಿಮಗೆ ಗೊತ್ತಾಗದಿದ್ರೆ ನಿಮ್ಮ ಮಕ್ಕಳೆಲ್ಲ ಅಟ್ಲೀಸ್ಟ್ ಹೇಳುವಂಥದ್ದು. ಈಗ ನೀವು ತಗೊಳ್ಳುವಂಥ ಕೋವಿಶೀಲ್ಡ್ ನೀವು ಫಸ್ಟ್ ಡೋಸ್ ಅಂದರೆ ಪ್ರಥಮ ಡೋಸ್ ತಗೊಂಡಿದ್ರೆ ನೀವೇ ಹೋಗಿ ನಿಮ್ಮ ಮನೆಯ ಕ್ಯಾಲೆಂಡರಲ್ಲಿ ಗುರುತಾಕಬೇಕು. 84 ದಿನ ಆದ ಮೇಲೆ ನಾನು ತಗೊಳ್ಬೇಕು ಅಂತ. ಎಲ್ಲೋ ಮನೆ ಪಕ್ಕದಲ್ಲಿ ಕ್ಯಾಂಪ್ಗಳು ಆಗ್ತಾ ಇರ್ತದೆ. ನಿನ್ನೆ ತಾನೇ ರಾಜೇಶ್ ದೇಶವರನ್ನ ನಾನು ಪ್ರತಿ ಸಲ ಸ್ಮರಿಸ್ತೇನೆ. ಪ್ರತಿದಿನ ಜಿಲ್ಲೆಯ ಅಪ್ ಟು ಡೇಟ್ಸ್ ಅನ್ನು ಕೊಡ್ತಾರೆ. ಇವತ್ತು ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಮತ್ತು ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಜೀವನ ದಯಾನಂದ ಇರ್ಬೋದು, ಸುಜಿತ್ ಅವರೆಲ್ಲ ಈ ಭಾಗದಲ್ಲಿ ನಮ್ಮ ವ್ಯಾಕ್ಸಿನೇಷನ್ ಲಸಿಕಾ ಒಂದು ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗಲ್ಲಿಗಳಲ್ಲಿ ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜಿಲ್ಲೆಯಾದ್ಯಂತ ಓಡಾಟ ಮಾಡಿಕೊಂಡು ಬೇರೆ ಬೇರೆ ಒತ್ತಡಗಳಿಗೂ ಕೂಡ ಇವತ್ತು ಬೂತ್ ಮಟ್ಟದಲ್ಲಿ ಕ್ಯಾಂಪ್ ನಡೀಬೇಕೆಂಬ ಉದ್ದೇಶ. ನಾನು ಆಗ ಹೇಳಿದಾಗ ತುಂಬಾ ಜನರಿಗೆ ನಾನು ಕೆಲವೊಂದು ಕ್ಯಾಂಪ್ಗಳಲ್ಲಿ ಗಮನಿಸ್ತಾ ಇದ್ದೇನೆ. ನೀವು ವ್ಯಾಕ್ಸಿನ್ ತಗೊಳ್ತೀರಾ, 84 ದಿನ ಆಗಲಿಕ್ಕೆ ಕೂಡ ನಮಗೆ ಟೈಮ್ ಇಲ್ಲ, 60-70 ದಿವಸ ಆದ ಕೂಡ ಎಲ್ಲೋ ನಿಮ್ಮ ಪಕ್ಕದಲ್ಲಿ ಕ್ಯಾಂಪ್ ಆಗ್ತದೆ ಅಂತ ಹೇಳಿ ಓಡಿಕೊಂಡು ಹೋಗ್ತೀರಾ. ಆದರೆ ನಿಮ್ಮ ಮೊಬೈಲಲ್ಲಿ ಇರುವಂಥ OTP 84 ದಿನ ಅಲ್ಲದೆ ನಿಮ್ಮನ್ನ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬಿಡುವುದಿಲ್ಲ. ಹರಿ ಮಾಡಬೇಡಿ. ಇನ್ನೊಂದು ನಿಮಗೆ ಕಿವಿ ಮಾತು, ನಿಮ್ಮ ಮನೆಯಲ್ಲಿ 18 ವರ್ಷ ತುಂಬಿದ ಮಕ್ಕಳು, ನಾನು 2 ದಿವಸದಿಂದ ಕ್ಯಾಂಪ್ಗಳನ್ನು ಗಮನಿಸ್ತಾ ಇದ್ದೇನೆ. 17 ವರ್ಷ ಆಗಿ 6 ತಿಂಗಳು 7 ತಿಂಗಳಾಗಿರ್ತದೆ. ನನ್ನ ಮಗಳಿಗೆ ಕೊಡ್ಬೋದಾ ಮೇಡಮ್, ನನ್ನ ಮಗನಿಗೆ ಕೊಡ್ಬೋದಾ ಅಂದರೆ ಏನೂ ಆಗುದಿಲ್ಲ. ಇವತ್ತು ನಮ್ಮ ಭಾರತದ ವಿಶ್ವಗುರು ಸಂದೇಶವನ್ನ ಇವತ್ತು ಇಡೀ ರಾಷ್ಟ್ರ ತಿರುಗಿ ನೋಡ್ತಾ ಇದೆ. ಪ್ರಧಾನಮಂತ್ರಿ ಮೋದಿಜಿಯವರ ಈ ಒಂದು ಅದ್ಭುತ ಕಾರ್ಯವನ್ನ ಇವತ್ತು ಎಲ್ರಿಗೂ ಕೂಡ ಇಡೀ ರಾಷ್ಟ್ರವನ್ನ ನಾನು ಯಾಕೆ ಇದನ್ನು ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಮಗೆ ಕಾಯಿಲೆಗಳು ಹೊಸದಲ್ಲ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಅದು ಪ್ಲೇಗಿಂದ ಹಿಡಿದು ಪೋಲಿಯೋದಿಂದ ಹಿಡಿದು ಬೇರೆ ಬೇರೆ ಕಾಯಿಲೆ ಇದೆ. ಇದಕ್ಕೆಲ್ಲ ಲಸಿಕೆ ಮಾಡಬೇಕಿದ್ರೆ ಯಾವುದೇ ಸರ್ಕಾರಗಳಿದ್ದಾಗ 10-20 ವರ್ಷಗಳು ತಗೊಳ್ತಾ ಇದೆ. ಆದರೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ 2 ವರ್ಷದಲ್ಲಿ ನಮ್ಮ ಜನರಿಗೆ ಏನೋ ಆಗಬಾರ್ದು. ನಮ್ಮ ಹಿರಿಯರ ಮನೆಯಲ್ಲಿದ್ರೆ ಕೇಳಿ, ನಮ್ಮ ಅಜ್ಜಿ ಅತ್ತೆಯೆಲ್ಲ ಹೇಳ್ತಾರೆ ಎಷ್ಟೋ ಜನ ಪ್ಲೇಗ್ ಸಂದರ್ಭದಲ್ಲಿ, ಕಾಲರ ಸಂದರ್ಭದಲ್ಲಿ ಸತ್ತೋಗಿದ್ದಾರೆ. ಆದರೆ ಇವತ್ತು ಕೊರೋನಾದಿಂದ ಅತಿಯಾದ ನಮ್ಮದೇ ಒಂದು ವೀಕ್ನೆಸ್ ಇಂದಾಗಿ ನಮಗೆ ಮರಣ ಸಂಭವಿಸಿರುವಂಥದ್ದು. ಡಾಕ್ಟರ್ ಈಗಲೇ ಹೇಳಿದಾಗೆ 2 ಲಸಿಕೆ ತಗೊಂಡ ನಂತರ ನಮಗೆ ಅಂಥ ತೀವ್ರತರ ಆಗುವುದಿಲ್ಲ. ಆದರೆ ದಯವಿಟ್ಟು ಮಾಸ್ಕ್ ಹಾಕಿಕೊಳ್ಳಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಬೇಕಾಬಿಟ್ಟು ಓಡಾಟ ಮಾಡಬೇಡಿ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ಜೊತೆಗೆ 3rd ವೇವ್ 3ನೇ ಅಲೆಯ ಬಗ್ಗೆ ಬಹಳಷ್ಟು ಜನರಲ್ಲಿ ಟೆನ್ಷನ್ ಇದೆ. ಏನೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಈಗಾಗಲೇ ನಮ್ಮ ಡೆತ್ ರೇಟ್ ಕೂಡ ಕಡಿಮೆ ಆಗಿದೆ. ಆದರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ದಯವಿಟ್ಟು ಜಾಗ್ರತೆ ವಹಿಸಿ ಆ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡು ಹೋಗುವಾಗ ಅಥವಾ ನಿಮ್ಮ ಪಾರ್ಟಿ ಸಮಾರಂಭಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ತಗೊಳ್ಳಿ. ಅದಕ್ಕೋಸ್ಕರ 18+ 18 ವರ್ಷ ಆಗಲೇಬೇಕು. ಇಲ್ಲದಿದ್ದರೆ ನೀವು ಅದಕ್ಕಿಂತ ಮುಂಚೆ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ನೀವು ಲಸಿಕೆ ತಗೊಂಡ್ರೆ ನಿಮ್ಮ ಮಕ್ಕಳಿಗೆ ನಾಳೆ ಸ್ಕೂಲ್ ಅಥವಾ ಎಲ್ಲಾದರೂ ಸರ್ಟಿಫಿಕೇಟ್ ಮಾಡುವಾಗ ನಿಮಗೆ ಸಮಸ್ಯೆ ಆಗ್ತದೆ. ಯಾವುದೇ ಆನ್ಲೈನಲ್ಲಿ ಅದು ನಿಮಗೆ OTP ಕೊಡೋದಿಲ್ಲ. ಸೊ ದಯವಿಟ್ಟು ಹರಿಬರಿ ಮಾಡಬೇಡಿ. ನಿನ್ನೆ ನನ್ನಲ್ಲಿ 2-3 ಜನ ಹೇಳ್ತಾ ಇದ್ರು, ದಾಲ ಅಪ್ಪುಜಿ ಒಂಜಿ ಬರಲಿ ಬಿರ ಬರಡತ್ತ ಅಂತ. ನಾವು ಯಾವ್ದಾವುದಕ್ಕೂ 100-200 ರೂಪಾಯಿ ಖರ್ಚು ಮಾಡಿ ಎಲ್ಲೆಲ್ಲ ಹೋಗ್ತೇವೆ.
ಇರ್ತೇವೆ. ನಿಮ್ಮ ಮನೆ ಬಾಗಿಲಿಗೆ ಇಂಥ ಒಂದು ಅದ್ಭುತ ಸೇವೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ನಿತ್ಯ ನಿರಂತರ ಕೊಡ್ತಾ ಇರ್ತೇವೆ. ಸೊ ಇದಕ್ಕೆಲ್ಲ ತಾವೆಲ್ಲರೂ ಕೈ ಜೋಡಿಸಿಕೊಳ್ಳಿ. ಭಗವಂತ ಎಲ್ಲ ಹಬ್ಬ ಹರಿದಿನಗಳು ಮತ್ತು ಈ ಸ್ಥಳ ಸಾನ್ನಿಧ್ಯದಲ್ಲಿ ತಗೊಂಡಂಥವ್ರಿಗೆ ಖಂಡಿತವಾಗಿ ನನ್ನ ಅನುಭವದ ಮಾತು, ಈ ಸ್ಥಳ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇದೆ. ನಿಮಗೆ ಯಾರಿಗೂ ಕೂಡ ಯಾವುದೇ ರೋಗ ರುಜಿನಗಳು ಬರದೆ ನಿಮ್ಮ ಸಂಸಾರ, ನೀವು, ನಿಮ್ಮ ಕುಟುಂಬ ಸ್ನೇಹಿತರೆಲ್ಲ ಆರಾಮಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.